ಹೆಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಅಮ್ಮೀಸ್ ಕುಕ್ಕರಿಲಿ ಇವತ್ತೊಂದು ತುಂಬಾ ಸೂಪರ್ ಆಗಿರುವ ಬಂಗುಡೆ ಮೀನಿನ ರವೆ ಫ್ರೈಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ ನಾವು ಮನೆಯಲ್ಲಿ ಮಾಡಿರುವಂತಹ ಫಿಶ್ ಫ್ರೈ ಮಸಾಲದಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಫಿಶ್ ಫ್ರೈ ಮಸಾಲೆನ ಯೂಸ್ ಮಾಡಿ ನಾವು ಯಾವುದೇ ಫಿಶ್ ಫ್ರೈನ ಮಾಡ್ಬೋದು. ತವಾ ಫ್ರೈ, ರವೆ ಫ್ರೈ ಅಥವಾ ಮಸಾಲ ಫ್ರೈ ಏನು ಬೇಕಾದರೂ ಮಾಡ್ಬೋದು. ಅದೇ ಥರ ಈ ಥರ ರವೆ ಫ್ರೈ ಇದೆಯಲ್ಲ, ಯಾವ ಫಿಶ್ಗೆ ಬೇಕಾದರೂ ಮಾಡ್ಬೋದು. ಬಂಗುಡೆ ಮೀನು ಅಂತನೆಲ್ಲ ಬೇರೆ ಯಾವ ಫಿಶ್ಗೆ ಕೂಡ ಇದೇ ಥರ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿಕೊಂಡು ರವೆ ಫ್ರೈನ ಮಾಡ್ಬೋದು. ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಕಡೆ ತನಕ ನೋಡಿ, ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನು ಅರ್ಧ ಕೆಜಿ ಬಂಗುಡೆಗೆ ಸೂಪರ್ ಆಗಿರುವಂತಹ ಒಂದು ರವೆ ಫ್ರೈಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲಕ್ಕಿಂತ ಮೊದಲಿಗೆ ಫಿಶ್ ಫ್ರೈ ಮಸಾಲ ಒಂದು ಮನೆಯಲ್ಲೇ ರೆಡಿ ಮಾಡ್ತೀನಿ. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 1-2 ಖಾರ ಮೆಣಸು, 3 ಹಸಿಮೆಣಸಿನ್ಕಾಯಿ ಮತ್ತೊಂದು 8ರಿಂದ 10 ಬ್ಯಾಡಗಿ ಮಿರ್ಚಿ, ಇದಿಷ್ಟನ್ನು ತಗೊತೀನಿ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಹಸಿಮೆಣಸಿನ್ಕಾಯಿ ಮತ್ತು ಖಾರ ಮಿರ್ಚಿಯನ್ನು ಜಾಸ್ತಿ ಹಾಕೋಬೋದು. ಒಂದು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಅದಾದ ನಂತರ ಒಂದು 8 ಬೆಳ್ಳುಳ್ಳಿ ಹೆಸರು, ಚಿಕ್ಕ ತುಂಡು ಶುಂಠಿ, ಅದಾದ ನಂತರ 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಉಪ್ಪು ಸ್ವಲ್ಪ ಕಮ್ಮಿ ಹಾಕೊತಾ ಇದ್ದೀನಿ, ಯಾಕಂತಂದರೆ ನಾನೇನು ಹುಣಸೆಹಣ್ಣು ಹಾಕಿದ್ದೀನಲ್ಲ ಅದರಲ್ಲಿ ಸ್ವಲ್ಪ ಉಪ್ಪಿದೆ. ನೀವು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ನಾನು ಈ ಸ್ಪೈಸಸನ್ನೆಲ್ಲ ಪುಡಿ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಸ್ಪೈಸ್ ಪುಡಿ ಆದ ನಂತರ ಇವಾಗ ಇನ್ನೂ ಒಂದು 4-5 ಸ್ಪೂನ್ ನೀರು ಹಾಕಿ ಮತ್ತೆ ಇದನ್ನ ನೈಸ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ತುಂಬಾ ನೈಸಾಗಿ ಪೇಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೇನೆ. ಇವಾಗ ಫೈನಲ್ ಆಗಿ ಇದು ನೈಸ್ ಆಗಿದೆ. ಫೈನಲ್ ಆಗಿ ಒಂದು 2-3 ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕಿ, ನಾನು ಕೋಕೋನಟ್ ಆಯಿಲನ್ನು ಹಾಕಿ ಮತ್ತೆ 1-2 ರೌಂಡು ಮಿಕ್ಸಿ ಮಾಡ್ಕೊಳ್ಳಿ. ಯಾಕಂತಂದರೆ ಕುಕ್ಕಿಂಗ್ ಆಯಿಲ್ ಹಾಕಿದರೆ ಈ ಮಸಾಲ ಫಿಶ್ ಜೊತೆ ತುಂಬ ಚೆನ್ನಾಗಿ ಸ್ಟಿಕ್ಕಿ ಆಗುತ್ತೆ. ತವಾ ಫ್ರೈ ಇರ್ಬೋದು, ರವೆ ಫ್ರೈ ಇರ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ಅದಾದ ನಂತರ ಈ ಮಸಾಲೆನ ನಾವು ಸ್ಟೋರ್ ಮಾಡೋದಿದ್ರೆ 1 ವಾರಕ್ಕೆ 2 ವಾರಕ್ಕೆ ಸ್ಟೋರ್ ಮಾಡೋದಿದ್ರೂ ನಾವು ಕುಕ್ಕಿಂಗ್ ಆಯಿಲ್ ಹಾಕಿದರೆ ಅದು ಹಾಳಾಗಲ್ಲ, ತುಂಬಾ ಚೆನ್ನಾಗಿ ಕರೆಕ್ಟಾಗಿ ಇರುತ್ತೆ, ಎಷ್ಟು ದಿನ ಆದರೂ ಚೆನ್ನಾಗೇ ಇರುತ್ತೆ. ಆದ್ದರಿಂದ ಇವಾಗ ನಾನಿದರಿಂದ ನನಗೆ ಇವಾಗಕ್ಕೆ ಎಷ್ಟು ಬೇಕೋ ಮಸಾಲ ಫಿಶ್ ಫ್ರೈ ಮಸಾಲ ಅಷ್ಟನ್ನು ಮಾತ್ರ ತಗೊತಾ ಇದ್ದೀನಿ. ಒಂದು ತಟ್ಟೆಗೆ ಹಾಕೊತಾ ಇದ್ದೀನಿ. ನೀವು ಇದನ್ನ ಮಿಕ್ಕಿದ್ರೆ ಎಷ್ಟು ದಿನ ಬೇಕಾದರೂ ಈ ಮಸಾಲ ಫಿಶ್ ಫ್ರೈ ಮಸಾಲನ ಸೇವ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಚೆನ್ನಾಗೇ ಇರುತ್ತೆ. ಇವಾಗ ಈ ಫಿಶ್ ಫ್ರೈ ಮಸಾಲೆನ ಫಿಶ್ಗೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದ ಕೋಟ್ ಮಾಡಿಕೊಂಡು ಅದನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋಕೆ ಇಡೋಣ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಸ್ಟಿಕ್ ಆಗ್ತಾ ಇದೆ. ಇಷ್ಟೇ ತಿಕ್ಕಿರಬೇಕು, ಇದಕ್ಕಿಂತ ಜಾಸ್ತಿ ತೆಳು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಫಿಶ್ ಫ್ರೈ ಅಥವಾ ನಾವು ತವಾ ಫ್ರೈ ಅಥವಾ ರವೆ ಫ್ರೈ ಮಾಡುವಾಗ ಮಸಾಲ ಸ್ಟಿಕ್ಕಿಯಾಗಿ ಫಿಶಲ್ಲೇ ನಿಲ್ಲಲ್ಲ. ಆದ್ದರಿಂದ ಇಷ್ಟು ತಿಕ್ಕಿರಲಿ ನೀವು ಮಸಾಲ ರೆಡಿ ಮಾಡ್ಕೊಳ್ಳುವಾಗ. ಚೆನ್ನಾಗಿ ಫಿಶ್ಗೆ ನೀಟಾಗಿ ಕೋಟ್ ಮಾಡಿಕೊಂಡು 1 ಅಥವಾ 2 ಗಂಟೆ ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಮಸಾಲೆ ರೆಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಡಕ್ಕಾಗೇ ಮಾಡ್ಕೊಳ್ಳಿ. ಯಾಕಂತಂದರೆ ಫಿಶ್ಗೆ ಎಳ್ಕೋಬೇಕಾದ್ರೆ ಆಮೇಲೆ ಅದು ಸಪ್ಪೆ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫಿಶ್ ಫ್ರೈ ಮಸಾಲನ ಕಡಕ್ಕಾಗೇ ಮಾಡ್ಕೊಳ್ಳಿ. 1-2 ಗಂಟೆ ಮ್ಯಾರಿನೇಷನ್ ಆದ ನಂತರ ಇವಾಗ ನಾನು ಒಂದು ಸ್ವಲ್ಪ ಸೂಜಿ ರವೆನ ತಗೊಂಡು ಅದನ್ನ ನೀಟಾಗಿ ಮ್ಯಾರಿನೇಟ್ ಆಗಿರುವಂತಹ ಫಿಶ್ಗೆ ಕೋಟ್ ಮಾಡ್ಕೊತಾ ಇದ್ದೀನಿ. ಸೂಜಿ ರವೆ ಸ್ವಲ್ಪ ದಪ್ಪ ಇರುವಂತಹ ರವೆ ತಗೊಳ್ಳಿ. ರವೆ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಣ್ಣದಾಗಿರುವ ರವೆ ತಗೊಂಡ್ರೆ ರವೆ ಫ್ರೈ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸ್ವಲ್ಪ ಅಂದರೆ ದಪ್ಪ ಆಗಿರುವಂತಹ ರವೆ ಅಂದರೆ ಸೂಜಿ ರವೆ ನಾನಿಲ್ಲಿ ತಗೊತಾ ಇದ್ದೀನಿ. ಎಲ್ಲ ಫಿಶ್ಗೆ ಕೋಟ್ ಮಾಡ್ಕೊಂಡಿಟ್ಕೊಳ್ಳಿ. ಅದಾದ ನಂತರ ನಾವಿದನ್ನ ಫ್ರೈ ಮಾಡ್ಕೋಬೋದು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ, ಮೀಡಿಯಮ್ ಫ್ಲೇಮ್ ಇಟ್ಟು ಅದನ್ನ ಕಾಯಿಸ್ಬಿಟ್ಟು ತವಾ ಕಾದಾದ ನಂತರ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ನಾನ್ ಸ್ಟಿಕ್ ಪ್ಯಾನನ್ನೇ ತಗೊಳ್ಳಿ. ಯಾಕಂತಂದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಪರ್ಫೆಕ್ಟಾಗಿ ಬರುತ್ತೆ. ತವಾ ಫ್ರೈ ಇರ್ಬೋದು ಅಥವಾ ರವೆ ಫ್ರೈ ಇರ್ಬೋದು, ನಾವು ನಾನ್ ಸ್ಟಿಕ್ ಪ್ಯಾನಲ್ಲೇ ಯೂಸ್ ಮಾಡಬೇಕು. ಇವಾಗ ಒಂದು ಸ್ವಲ್ಪ ಫಿಶನ್ನು ಈ ಥರ ಇಟ್ಬಿಟ್ಟು ಪ್ಯಾನನ್ನು ಟಿಲ್ಟ್ ಮಾಡಿಬಿಟ್ಟು ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ.
ಇದನ್ನ ಇವಾಗ ಒಂದು ಸೈಡ್ ನಾವು ಮುಚ್ಚಿಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ಮಿನಿಟ್ಸ್ ಕುಕ್ ಮಾಡಬೇಕು. 3 ರಿಂದ 4 ನಿಮಿಷ ಒಂದು ಸೈಡ್ ಕುಕ್ ಮಾಡಬೇಕು. ನಾನು ಕ್ಲೋಸ್ ಮಾಡಿಟ್ಟು 3 ಮಿನಿಟ್ಸ್ ಕುಕ್ ಮಾಡ್ತಾ ಇದ್ದೀನಿ. 3 ನಿಮಿಷ ಆದ ನಂತರ ಇದನ್ನ ಮಗುಚಿ ಹಾಕಬೇಕು. ನಿಧಾನಕ್ಕೆ ನೋಡ್ಕೊಂಡು ಮಗುಚಿ ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನ ಮಗುಚಿ ಹಾಕೊತಾ ಇದ್ದೀನಿ. ನೋಡಿ, ಒಂದು ಚೂರು ಮಸಾಲ ಆ ಕಡೆ ಈ ಕಡೆ ಆಗೆಲ್ಲ ಪರ್ಫೆಕ್ಟಾಗಿ ಬಂದಿದೆ. 2 ಫಿಶನ್ನು ನೀಟಾಗಿ ಮಗುಚಿ ಹಾಕ್ಕೊಂಡು ಮತ್ತೆ ಅದರ ಮೇಲೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ 3 ನಿಮಿಷ ಕುಕ್ ಮಾಡಬೇಕು. ಯಾಕಂತಂದರೆ ಇಲ್ಲದಿದ್ದರೆ ಫಸ್ಟ್ ಹಾಕಿರುವಂಥ ಆಯಿಲ್ ಡ್ರೈ ಆಗಿರುತ್ತೆ. ಆದ್ದರಿಂದ ಇನ್ನೊಂದು ಸೈಡ್ ನೀವು ಕುಕ್ ಮಾಡುವಾಗಲೂ ಸ್ವಲ್ಪ ಮೇಲಿಂದ ಆಯಿಲನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ತುಂಬಾ ರುಚಿಯಾಗಿರುವಂತಹ ಅದ್ಭುತವಾಗಿರುವಂತಹ ಬಂಗುಡೆ ಮೀನಿನ ರವಾ ಫ್ರೈ ರೆಡಿಯಾಗಿದೆ ಅಂತ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಸೂಪರ್ವಾಗಿ ಬಂದಿದೆ. ನೀವು ನಾನು ಆ್ಯಕ್ಚುಲಿ ಕುಕ್ ಮಾಡುವಾಗ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತೀನಿ. ಕೊಕೊನಟ್ ಆಯಿಲಲ್ಲಿ ಮಾಡಿರುವಂತಹ ರವಾ ಫ್ರೈ ಇರ್ಬೋದು, ತವಾ ಫ್ರೈ ಇರ್ಬೋದು, ಕುಕ್ ಮಾಡ್ತಾ ಇರುವಾಗಲೇ ನಿಮಗೆ ಎಂಥ ಅದ್ಭುತ ಫ್ಲೇವರ್ ಬರುತ್ತೆ ಅಂತಂದರೆ ಆ ಫ್ಲೇವರಿಗೆ ನಿಮಗೆ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಅಷ್ಟು ಸೂಪರ್ವಾಗಿ ಬರುತ್ತೆ. ತುಂಬಾ ಅದ್ಭುತ ರುಚಿ ಕೂಡ ಇರುತ್ತೆ. ನೋಡಿದ್ರಲ್ವಾ, ತುಂಬಾ ಸಿಂಪಲಾಗಿ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಬಂಗುಡೆ ಮೀನಿನ ರವಾ ಫ್ರೈಯನ್ನು ಎಷ್ಟು ಈಸಿಯಾಗಿ ರೆಡಿ ಮಾಡಿದ್ವಿ ಅಂತ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ರೆಸಿಪಿ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನು ನೋಡಿ ನಿಮ್ಮ ಫೀಡ್ಬ್ಯಾಕ್ನನ್ನು ತಿಳಿಸಿ. ಥ್ಯಾಂಕ್ ಯು ಆಲ್.